ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡುವ ಕಲ್ತಪ್ಪ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು ಅರಳನ್ನು ಬಳಸಿ ಕಲ್ತಪ್ಪ ಮಾಡ್ತಾಯಿದ್ದೇನೆ. ಅದಕ್ಕೆ ನೋಡಿ, ಮೊದಲೇ ನಾನು ಒಂದು 6 ಗಂಟೆ ಮೊದಲು ಅಕ್ಕಿ ನೆನೆ ಹಾಕಿದ್ದೆ, ಅದನ್ನು ಚೆನ್ನಾಗಿ. ಆಮೇಲೆ ನೋಡಿ, ಇದು ಅರಳು ಕಾಣ್ತಾ ಇರ್ಬೋದು. ಅರಳು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಆಗುವಷ್ಟು ಅರಳನ್ನು ಇಲ್ಲಿ ತಗೋಬೇಕು. ನಾನು 2 ಗ್ಲಾಸ್ ಅಕ್ಕಿ 3 ಗ್ಲಾಸ್ ಅರಳು ತಗೊಂಡಿದ್ದೇನೆ ಈ ಗ್ಲಾಸಲ್ಲಿ. ಇದನ್ನು ನಾನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಹಾಗೆ ನೆನೆ ಹಾಕ್ತೇನೆ. 10 ನಿಮಿಷ ನೆನೆ ಹಾಕಿದಾಗ ನೋಡಿ, ಅರಳು ಚೆನ್ನಾಗಿ ನೆಂದಿದೆ. ಅದು ಬೇಗ ನೆನೀತದೆ ಕೂಡ. ಬೇಗ ಅದು ನೋಡಿ ಚೆನ್ನಾಗಿ ನೋಡಿ ಹೀಗೆ ಹೊಡಿ ಆಗ್ತಾ ಉಂಟು. ನೆನೆ ಹಾಕಿದರೆ ಅದು ನುಣ್ಣಗೆ ರುಬ್ಬಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಮಾತ್ರ ನಾನು ನೆನೆ ಹಾಕಿದ್ದು. ಇವಾಗ ಈ ಅರಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಅದೇ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಇಲ್ಲಿ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ನೋಡಿ, ಅರ್ಧ ಕಪ್ ತೆಂಗಿನ ತುರಿಯನ್ನು ಕೂಡ ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿ ತರ್ತೇನೆ. ಇವಾಗ ನೋಡಿ, ಇದು ಫೈನ್ ಪೇಸ್ಟ್ ಆಯಿತು. ಕಾಣ್ತಾ ಇರ್ಬೋದು ನಿಮಗೆ ಅರಳು ಮತ್ತು ತೆಂಗಿನ ತುರಿ. ಇವಾಗ ಇದನ್ನೊಂದು ಪಾತ್ರೆಗೆ ನಾವು ತೆಗೆದಿಟ್ಕೋಬೇಕು. ನೋಡಿ, ನಾನೊಂದು ಪಾತ್ರೆ ದಪ್ಪವಾಗಿ ರುಬ್ಕೋಬೇಕು, ತೆಳು ರುಬ್ಕೋಬಾರ್ದು. ಇವಾಗ ನಾವು ಅಕ್ಕಿಯನ್ನು ಕೂಡ ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕಿಕೊಳ್ಳುವ. ಅಕ್ಕಿ ನಾನು ಮೆಷರ್ಮೆಂಟ್ ಹೇಳಿದೆ. ಅಕ್ಕಿ 1 ಗ್ಲಾಸ್ ಆದರೆ 1.5 ಗ್ಲಾಸ್ ಆಗುವಷ್ಟು ಅರಳು ಹಾಕಬೇಕು. ಇದನ್ನು ಕೂಡ ರುಬ್ಬಿ ಅದೇ ಪಾತ್ರೆಗೆ ಹಾಕಿಕೊಳ್ಳುವ. ತುಂಬ ತೆಳುವಾಗಿ ರುಬ್ಕೋಬೇಡಿ, ಮೀಡಿಯಮ್ ದಪ್ಪವಾಗಿ ಇರಲಿ ದೋಸೆ ಹಿಟ್ಟಿನ ಹದಕ್ಕೆ. ನಾನು ಸ್ವಲ್ಪವೇ ಸ್ವಲ್ಪ 1 ಸ್ಪೂನ್ ಮಿಕ್ಸಿ ಜಾರಿಗೆ ಹಾಕಿ ಅದರದ್ದು ನೀರು ಹಾಕಿದೆ. 1 ಸ್ಪೂನ್ ಆಗ್ಬೋದು. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮ್ಯಾರಿನೇಟ್ ಮಾಡಿಡುವ. ನಾನು ಓವರ್ ನೈಟ್ ಇಡ್ತಾ ಇದ್ದೇನೆ. ನಾನು ಈಗ 9 ಗಂಟೆ ಆಗಿದೆ. 9 ಗಂಟೆಗೆ ಇದನ್ನು ರುಬ್ಬಿದ್ದು. ಇದನ್ನು ಮುಚ್ಚಳ ಮುಚ್ಚಿ ಬೆಳಿಗ್ಗೆ ನಾವು ಇದನ್ನು ಕಲ್ತಪ್ಪ ಮಾಡುವ. ನೋಡಿ, ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ನೋಡಿ ಹೇಗೆ ಬಂದಿದೆ ನೋಡಿ. ನಾವು ಉದ್ದಿನಬೇಳೆ ಹಾಕಿದಾಗ ಯಾವ ರೀತಿ ಹಿಟ್ಟು ಆಗ್ತದೋ ಅದೇ ರೀತಿ ಬಂದಿದೆ. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ಖಂಡಿತ ನೀವು ಈ ಥರ ಕಲ್ತಪ್ಪ ಮಾಡಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಇಲ್ಲಿ ನಾನು ಹುಡಿ ಮಾಡಿದ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಬೆಲ್ಲ ನಿಮ್ಮ ಅನುಸಾರ ನೀವು ಸೇರಿಸ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ, ಕಮ್ಮಿ ಬೇಕಿದ್ರೆ ಕಮ್ಮಿ. ಉಪ್ಪು ರುಚಿಗೆ ಅನುಸಾರ ಹಾಕಿಕೊಳ್ಳಿ. ಇಲ್ಲಿ ನಾನು ಅಡುಗೆ ಸೋಡವನ್ನು ಬಳಸ್ತಾ ಇಲ್ಲ. ಇದಕ್ಕೆ ಅಡುಗೆ ಸೋಡದ ಅಗತ್ಯವೇ ಇಲ್ಲ ನೋಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ನಮ್ಮ ಹಿಟ್ಟು ರೆಡಿ ಆಯಿತು. ಇವಾಗ ನಾನು ಇಲ್ಲಿ ಗ್ಯಾಸಲ್ಲಿ ನೋಡಿ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸ್ತಾ ಇದ್ದೇನೆ. ಆದಷ್ಟು ನೀವು ತೆಂಗಿನೆಣ್ಣೆಯಿಂದವೇ ಈ ಕಲ್ತಪ್ಪವನ್ನು ಮಾಡಿ, ತುಂಬ ರುಚಿಯಾಗ್ತದೆ. ಎಣ್ಣೆ ಬಿಸಿಯಾದ ನಂತರ ನಾವು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಸಿಡಿದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಎಣ್ಣೆ 3 ರಿಂದ 4 ಚಮಚ ತಗೊಂಡಿದ್ದೇನೆ ಮೀಡಿಯಮ್ ಸೈಜ್ ಸ್ಪೂನಲ್ಲಿ. ಇವೆಲ್ಲವನ್ನು ನಾವು ಸ್ವಲ್ಪ ಹುರಿಬೇಕು. ಜಾಸ್ತಿ ಈರುಳ್ಳಿಯನ್ನು ಬ್ರೌನ್ ಕಲರ್ ಮಾಡ್ಕೋಬಾರ್ದು. ಸ್ವಲ್ಪ ಹುರಿದಾದ ನಂತರ ನಾನು ಸ್ವಲ್ಪ ಈರುಳ್ಳಿಯನ್ನು ಒಂದು ನೋಡಿ ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಮತ್ತು ಇದನ್ನು ನಾನು ನೋಡಿ, ಈ ಈರುಳ್ಳಿಗೆ ನಾವು ನಮ್ಮ ಹಿಟ್ಟನ್ನು ಸೇರಿಸ್ಕೋಬೇಕು. ನೋಡಿ, ಈ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ನಾನು ಈ ಹಿಟ್ಟಿಂದ 2 ಕಲ್ತಪ್ಪ ಮಾಡ್ತಾಯಿದ್ದೇನೆ. ಕಲ್ತಪ್ಪ ಅಂದರೆ ಸ್ವಲ್ಪ ದಪ್ಪವಾಗಿ ಬರಬೇಕು. ಹಾಗಾಗಿ ನೋಡಿ, ಅರ್ಧ ಭಾಗದಷ್ಟು ಹಿಟ್ಟನ್ನು ಇಲ್ಲಿ ಹಾಕಿದೆ. ಆಮೇಲೆ ನಾವು ಮೊದಲೇ ತೆಗೆದಿಟ್ಟ ಈ ಈರುಳ್ಳಿಯನ್ನು ಇದಕ್ಕೆ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಹೀಗೆ. ನೀವು ಒಂದು ವೇಳೆ ಮೊದಲೇ ಈರುಳ್ಳಿಯನ್ನು ಫುಲ್ ಬ್ರೌನ್ ಮಾಡಿದರೆ ಇದು ಕಾಯುವಾಗ, ಅಂದರೆ ಕಲ್ತಪ್ಪ ಕಾಯಿಸುವಾಗ ಅದು ಪುನಃ ಅದು ಬ್ರೌನ್ ಕಲರ್ ಆಗ್ತದೆ. ಆವಾಗ ಅದು ಕಲರ್ ತುಂಬ ಕಪ್ಪು ಬರ್ತದೆ. ಹಾಗಾಗಿ ನೀವು ಸ್ವಲ್ಪ ಕಮ್ಮಿಯೇ ಕಾಯಿಸ್ಕೋಬೇಕು ಈರುಳ್ಳಿಯನ್ನು. ಈಗ ಮುಚ್ಚಳ ಮುಚ್ಚಿ ಹಾಗೆ ಬಿಡುವ. ನೋಡಿ, ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಮಧ್ಯದಲ್ಲಿ ನಾನು ಮುಚ್ಚಳ ತೆಗೆದೆ. 10 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೋಬೇಕು. ಹಾಗೆಯೇ ಉಳಿದ ಹಿಟ್ಟನ್ನು ನೋಡಿ ನಾನು ಪ್ಲೇನ್ ಆಗಿ ಮಾಡಿದೆ. ಅದಕ್ಕೆ ಈರುಳ್ಳಿಯನ್ನು ಹಾಕಲಿಲ್ಲ. ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಆ ಹಿಟ್ಟನ್ನು ಹಾಕಿ ಮುಚ್ಚಿಟ್ಟಿದ್ದೇನೆ. ಇವಾಗ ಇಲ್ಲಿ 10 ರಿಂದ 15 ನಿಮಿಷ ಆದ ನಂತರ ನೋಡಿ ಮುಚ್ಚಳ ತೆಗೆದೆ. ಒಂದು ಸೈಡ್ ಕಂಪ್ಲೀಟಾಗಿ ಹೀಗೆ ಕಾದಿರಬೇಕು, ಅದು ಬೆಂದಿರಬೇಕು. ನಾವು ಮಧ್ಯದಲ್ಲಿ ಹಿಟ್ಟು ಇರುವಾಗವೇ ಇದನ್ನು ಮಗುಚಿ ಹಾಕಬಾರ್ದು. ಇದು ಕ್ಲೀನಾಗಿ ಕಂಪ್ಲೀಟಾಗಿ ಬೆಂದಿರಬೇಕು. ಇವಾಗ ನಾವು ಹೀಗೆ ಅದರ ಎಡ್ಜಸ್ಸನ್ನು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಹೀಗೆ ಮೆಲ್ಲನೆ ಅದನ್ನು ತಿರುವಿ ಹಾಕ್ಕೋಬೇಕು. ಮೊದಲಿಗೆ ನಾವು ಅದರದ್ದು ಎಡ್ಜಸ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಏನಿಲ್ಲ, ಕ್ಲೀನಾಗಿ ಬರ್ತದೆ ನೋಡಿ. ಹೀಗೆ ನಾವು ತಿರುವಿ ಹಾಕಿ ಅದನ್ನು ಓಪನ್ ಆಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಹಾಗೆ ಕಾಯಿಸ್ಕೋಬೇಕು. ಇಲ್ಲದ್ರೆ ಹೈ ಫ್ಲೇಮಲ್ಲಿ ಕೂಡ ಆಗ್ತದೆ, ಏನೂ ತೊಂದರೆ ಇಲ್ಲ.
ಹಾಗೆ ಇನ್ನೊಂದೆಡೆ ನಾನು ಇಟ್ಟ ನೋಡಿ, ಇದು ಕೂಡ ಹಾಗೆ. ಇದನ್ನು ಕೂಡ ನಾನು ಸೈಡ್ ಎಡ್ಜಸ್ಸನ್ನು ಹೀಗೆ ಬಿಡಿಸಿ ಇದನ್ನು ಕೂಡ ತಿರುವಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ 15 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದ್ದೆ. ಇವಾಗ ಇದನ್ನು ಕೂಡ ನಾವು ತಿರುವಿ ಹಾಕ್ಕೊಳ್ಳುವ. ನೀವು ಈರುಳ್ಳಿ ಬೇಡ ಅಂದರೆ ಹೀಗೆ ಕೂಡ ಮಾಡ್ಕೋಬಹುದು. ಇದನ್ನು ಕೂಡ ನಾವು ಓಪನ್ ಆಗಿ 3 ರಿಂದ 4 ನಿಮಿಷ ಹೈ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಇವಾಗ ನೋಡಿ ಇದು ಆಯಿತು. ಗ್ಯಾಸ್ ಬಂದ್ ಮಾಡಿ ಹೀಗೆ ನಾವು ಇದರ ಸೈಡ್ ಎಡ್ಜಸ್ಸನ್ನು ತೆಗೆದು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ನೋಡಿ, ವಾವ್, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ರುಚಿ ಕೂಡ, ಘಮ ಕೂಡ ತುಂಬ ಒಳ್ಳೆ ಬರ್ತಾ ಉಂಟು. ಇದನ್ನು ನಾವೀಗ ಕಟ್ ಮಾಡುವ ಸಮಯ. ಇವಾಗ ಇನ್ನೊಂದು ಫ್ರೆಂಡ್ಸ್, ನೀವು ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬಹುದು. 2 ಬಗೆಯ ಕಲ್ತಪ್ಪ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಇರುವಾಗ ಕಟ್ ಮಾಡೋದಕ್ಕಿಂತ ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ತುಂಬ ಉತ್ತಮ. ನಾನಿಲ್ಲಿ ನಿಮಗೆ ಬಿಸಿ ಇರುವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಆಗಿದೆ ಅಂತ. ನೋಡಿ, ತುಂಬ ಸಾಫ್ಟಾಗಿ ಕಾಣ್ತಾ ಉಂಟು. ಸ್ವಲ್ಪ ಹೊತ್ತು ಇದು ತಣ್ಣಗಾದ ಮೇಲೆ ಇನ್ನೂ ಚೆನ್ನಾಗಿ ಬರ್ತದೆ. ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಇಲ್ಲಿ ಕಟ್ ಮಾಡಿ. ಇದು ಇನ್ನೊಂದು ಪ್ಲೇನ್ ಆಗಿ ನಾವು ಈರುಳ್ಳಿ ಹಾಕದೆ ಮಾಡಿದ ಕಲ್ತಪ್ಪ. ಅದು ಕೂಡ ನೀವು ಕಟ್ ಮಾಡುವಾಗವೇ ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನೀವು ಬೇಕಾದರೆ ಒಗ್ಗರಣೆಗೆ ಈರುಳ್ಳಿ ಜೊತೆ ತೆಂಗಿನಕಾಯಿಯನ್ನು ಕೂಡ ಕಟ್ ಮಾಡಿ ಹಾಕ್ಕೋಬಹುದು. ನಾನಿಲ್ಲಿ ಹಾಕಿಲ್ಲ. ಇವಾಗ ನೋಡಿ, ಇದು ತಣ್ಣಗಾದ ಮೇಲೆ ನೋಡಿ ಕಟ್ ಮಾಡ್ತಾ ಇದ್ದೇನೆ. ನಾನು ಒಂದು ಪೀಸನ್ನು ಹಾಗೆ ಇಟ್ಟಿದ್ದೆ ತಣ್ಣಗಾಗಲಿ ಅಂತ ಕಂಪ್ಲೀಟಾಗಿ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿ ಹೇಗೆ ಆಗಿದೆ ನೋಡಿ. ವಾವ್, ಸೂಪರಾಗಿ ಬಂದಿದೆ. ಸಾಫ್ಟ್ ಕೂಡ ಉಂಟು. ಹಾಗೆ ಒಳಗೆ ನೋಡಿ ಲೇಯರ್ ಲೇಯರ್ ಆಗಿ ಚೆಂದ ಬಂದಿದೆ. ಖಂಡಿತ ನೀವೊಮ್ಮೆ ಅರಳು ಇದ್ದರೆ ಮನೆಯಲ್ಲಿ ಈ ಥರ ಕಲ್ತಪ್ಪ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಖಂಡಿತ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಎರಡೂ ಕಡೆ ಚೆನ್ನಾಗಿ ಕಲರ್ ನೋಡಿ, ಹಾಗೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ಕಲ್ತಪ್ಪ. ಒಂದನ್ನು ಕಟ್ ಮಾಡಿ ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ವಾವ್, ಸೂಪರಾಗಿ ಬಂದಿದೆ ಅಲ್ವಾ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.